2022-23ರ ದುಬೈ ಯಕ್ಷಗಾನ ಅಭ್ಯಾಸ ತರಗತಿ ಪ್ರಾಯೋಜಕತ್ವದಲ್ಲಿ ದುಬೈ ಮತ್ತು ತಾಯ್ನಾಡಿನ ಯಕ್ಷಗಾನ ರಂಗದ ಸಾಧಕರನ್ನು ಗುರುತಿಸಿ ನೀಡುವ ಯಕ್ಷಶ್ರೀ ರಕ್ಷ ಗೌರವ ಪ್ರಶಸ್ತಿಗೆ ಮಹಾಬಲ ಶೆಟ್ಟಿಯವರು ಆಯ್ಕೆಯಾಗಿದ್ದಾರೆ. ಯಕ್ಷಗಾನ ಕಲಾವಿದರು ಸಂಘಟಕರಾಗಿಯೂ ಗುರುತಿಸಿಕೊಂಡ ಹಾಗೂ ಸರ್ವಾನುಮತದಿಂದ ಪಟ್ಲಗೊತ್ತು ಮಹಾಬಲ ಶೆಟ್ಟಿಯವರನ್ನ ಯಕ್ಷಶ್ರೀ ರಕ್ಷ ಗೌರವ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ. ಮಹಾಬಲ ಶೆಟ್ಟಿಯವರು ಯಕ್ಷಗಾನ ಕಲಾವಿದರಾಗಿ, ಸಂಘಟಕರಾಗಿ, ಸಾಂಸ್ಕೃತಿಕ ನೇತಾರರಾಗಿ ಮತ್ತು ವಗೆನಾಡು ದೇವಸ್ಥಾನವನ್ನ ಮುನ್ನಡೆಸಿಕೊಂಡು ಬಂದ ಭಗವದ್ಭಕ್ತರಾಗಿ ಸಾರ್ಥಕ ಬದುಕು ಸಾಗಿದವರು. ಜೂನ್ 11ರಂದು ದುಬೈಯ ಶೇಖ್ ರಶೀದ್ ಆಡಿಟೋರಿಯಂನಲ್ಲಿ ವಿಶ್ವ ಪಟ್ಲ ಸಂಭ್ರಮ ದುಬೈ ಯಕ್ಷೋತ್ಸವ 2023 ಇದರ ಅಂಗವಾಗಿ ನಡೆಯುವಂತಹ ಯಕ್ಷಗಾನ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಮಹಾಬಲ ಶೆಟ್ಟಿಯವರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುವುದು ಅಂತ ಪತ್ರಿಕಾ ಪ್ರಕಟಣೆ ತಿಳಿಸಿದೆ.